ರಾತ್ರಿ ವೇಳೆ ಟೋಲ್ ಸಿಬ್ಬಂದಿಗಳಿಂದ ಪ್ರಯಾಣಿಕರ ಮೇಲೆ ದೌರ್ಜನ್ಯ ನಡೆಸಲಾಗುತ್ತಿದ್ದು, ಟೋಲ್ ಗೇಟ್ಗಳಲ್ಲಿ ಪ್ರಯಾಣಿಕರ ಜೊತೆ ಟೋಲ್ ಸಿಬ್ಬಂದಿ ಪುಂಡಾಟ ಮೆರೆಯುತ್ತಿದ್ದಾರೆ ಎನ್ನುವ ಆಕ್ರೋಶ ಕೇಳಿಬಂದಿದೆ. ರಾತ್ರಿ ವೇಳೆ ಟೋಲ್ಗಳಲ್ಲಿ ಹೆಚ್ಚಿನ ಹಣ ಕಟ್ಟಬೇಕು ಎಂಬ ಕಾರಣಕ್ಕೆ ಸಾರ್ವಜನಿಕರು ಹಾಗೂ ಟೋಲ್ ಸಿಬ್ಬಂದಿ ನಡುವೆ ವಾಗ್ವಾದ ನಡೆದಿದೆ. ಚಳ್ಳಕೆರೆ ಟು ಬಳ್ಳಾರಿ ಹೆದ್ದಾರಿ ರಸ್ತೆಯ NHAI ಟೋಲ್ ಬಳಿ 1 ಗಂಟೆಗೂ ಅಧಿಕ ಸಮಯ ಟೋಲ್ ಸಿಬ್ಬಂದಿಯ ದೌರ್ಜನ್ಯವನ್ನು ಸಾರ್ವಜನಿಕರು ಖಂಡಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ಅಲ್ಲದೆ ಸರ್ವಿಸ್ ರಸ್ತೆಗಾಗಿ ಒತ್ತಾಯ ಮಾಡಿದರು. ಕುಡಿದ ಮತ್ತಿನಲ್ಲಿದ್ದ ಟೋಲ್ ಸಿಬ್ಬಂದಿಗಳು ತಡರಾತ್ರಿ ಪ್ರಯಾಣಿಕರ ಜೊತೆ ದರ್ಪದಿಂದ ವರ್ತನೆ ಮಾಡುತ್ತಿದ್ದಾರೆ ಎಂದು ಕರ್ನಾಟಕ ರಣಧೀರರ ವೇದಿಕೆ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಸರ್ವಿಸ್ ರಸ್ತೆ, ಮೆಡಿಕಲ್ ಕಿಟ್, ಆಂಬ್ಯುಲೆನ್ಸ್ ಸೇವೆ, ಶೌಚಾಲಯ, ಪ್ರಯಾಣಿಕರ ಸುರಕ್ಷತೆಯ ಭದ್ರತೆಯ ಬಗ್ಗೆ ಇದೇ ವೇಳೆ ಕರ್ನಾಟಕ ರಣಧೀರರ ವೇದಿಕೆ ಕಾರ್ಯಕರ್ತರು ಧ್ವನಿ ಎತ್ತಿದರು. ಟೋಲ್ ಗೇಟ್ಗಳ ಸರ್ವಾಧಿಕಾರಿ ಧೋರಣೆಯನ್ನ ಪ್ರಶ್ನೆ ಮಾಡಿದ ಹೋರಾಟಗಾರರು ಮತ್ತು ಸಾರ್ವಜನಿಕರ ಮೇಲೆ ಟೋಲ್ ಗೇಟ್ ಸಿಬ್ಬಂದಿ ದೌರ್ಜನ್ಯ ನಡೆಸಿದ್ದಾರೆ ಎಂದು ಗಂಭೀರವಾಗಿ ಆರೋಪಿಸಲಾಗಿದೆ. ಬಿಡೋಣ, ಸರ್ವಿಸ್ ರೋಡ್ ಬ್ಯಾಕ್ ನಮಗೂ ಕೊಡ್ಲಿ. 3 ನಿಮಿಷದಿಂದ ನಿಲ್ಸನ್ನೆ ಆಗ್ಲಣ್ಣ, ಇರ್ಲಿ ತೊಂದರೆ ಇಲ್ಲ. 24 ಅವರ್ ಅಲ್ದೆ ನೀವೇನು ಅಂತ ನಮಗೂ ಗೊತ್ತಾಗಬೇಕಲ್ಲ, NHAI ಏನು ಅಂತ. ಲೈಫ್ ಟ್ಯಾಕ್ಸ್ ಕಟ್ಟಿದ್ದಾದ್ರೆ ತಿರ್ಗಿ ರೋಡ್ ಟ್ಯಾಕ್ಸ್ ಅಂತ ಏನ್ ಟೋಲ್ ಕಟ್ಟಿಸ್ಕೊಬೇಕು? ಏನಕ್ಕಾಗಿ ಕಟ್ಟಿಸ್ಕೊಬೇಕು ಅದನ್ನ ಹೇಳೋಣ. ಟ್ಯಾಕ್ಸ್ ಕಟ್ಟಲೇಬೇಕಣ್ಣ. ನೀನ್ ರೋಡ್ ಮಾಡಿದ್ಯಾ ತಾನೆ, ರೋಡ್ ಮಾಡಿರೋದಕ್ಕೆ ಕಟ್ಟಿಸ್ಕೊಂತೀರಾ. ಸರಿ, ನಮ್ಗೆ ದುಡ್ಡು ಕಟ್ಟೋದಕ್ಕೆ ರಸ್ತೆ ಕೊಡ್ಬೇಕು ತಾನೆ. ನಾವು ರೋಡ್ ಟ್ಯಾಕ್ಸ್ ಕಟ್ಟಿರ್ತೀವಲ್ಲ, ರಸ್ತೆ ಕೊಟ್ಟಿರೋ ಸರ್ ಚಳ್ಳಕೆರೆ ಟು ಬೈರಾಪುರ, ಅದಕ್ಕೆ ಸರ್ವಿಸ್ ರೋಡ್ ಸಾಹೇಬ್ರು ಇನ್ನೊಂದು ಒಂದು ಮಾತು ಹೇಳಿದ್ರು ಗೊತ್ತಾ, ನೀವು ರೋಡ್ ಕಟ್ಟಿರೋ ಸತಿ ಟ್ಯಾಕ್ಸ್ ಕಟ್ಕೊಂತೀರ ಅಂತ ಕಂಪಲ್ಸರಿ. ಚಳ್ಳಕೆರೆ ಟು ನಾವು ಬೈರಾಪುರ ನಮಗೆ ರೋಡ್ ಕೊಡ್ಬೇಕು ತಾನೆ. ನೀವು ನಾವಿದ್ರಲ್ಲಿ ಬರಲ್ಲ, ನಮಗೆ ಸರ್ವಿಸ್ ರೋಡ್ ನಾವು ಒಡಾಕಿ ತಾನೆ ನೀವು ಮಾಡಿರೋದು. ನಾವು ಕೊಟ್ಟರ ನಮಗೆ ನಾವು ದುಡ್ಡು ಕಟ್ಟರ ರೋಡ್ಗೆ ನೀವು ಒಡಾಕಿ ನೀವು ಅಭಿವೃದ್ಧಿ ಮಾಡಿದೀರಾ, ಅದಕ್ಕೆ ನೀವು ಎಕ್ಸ್ಟ್ರಾ ಟ್ಯಾಕ್ಸ್ ಕೇಳ್ತಿರೋದು. ನಮ್ಗೆ ರೋಡ್ಗೆ ನಾವು ಓಡಾಡ್ತೀವಿ, ರೋಡ್ ಬೇಡ ನಮ್ಗೆ. ನಮಗೆ ರೋಡ್ ಟ್ಯಾಕ್ಸ್ ಕಟ್ಟರ ದುಡ್ಡು ಸರ್ವಿಸ್ ರಸ್ತೆ ಕೊಡಿ. ಯಾಕಣ್ಣ ಕೊಡಲ್ಲ? ಹಳ್ಳಿ ಸೈಡ್ ಯಾಕೆ ಕೊಡಲ್ಲ ಅಂತ ನೀನು ಅಲ್ಲಿ ವೆಹಿಕಲ್ ತಗೊಳ್ಳೋದು ಕಟ್ಟಬೇಕು, ಮತ್ತೆ ಇಲ್ಲೂ ಕಟ್ಟಬೇಕು. ನ್ಯಾಯವಾಗಿ ಕೇಳ್ತೀರ ನಾವು. ನಾವು ದುಡ್ಡು ಕಟ್ಟೋದಕ್ಕೆ ನಮಗೆ ರಸ್ತೆ ಕೊಡ್ಬೇಕು ತಾನೆ. ನಾವು ಈಗ ಚಳ್ಳಕೆರೆಯಿಂದ ಬಳ್ಳಾರಿಗೆ ಹೋಗ್ಬೇಕಪ್ಪ, ನಮಗೆ ಸರ್ವಿಸ್ ರೋಡ್ ಕೊಟ್ಟಿಲ್ಲ. ನೀವು ಡೈರೆಕ್ಟ್ ನಾವು ಇರೋ ರೋಡ್ನ ಒಡಾಕ್ಬಿಟ್ಟು ನೀವು ಅಭಿವೃದ್ಧಿ ಮಾಡಿದೀವಿ, ನಮಗೆ ದುಡ್ಡು ಕಟ್ಟಿ ಹೋಗ್ರಿ ಅಂದ್ರೆ ನಾವು ಕಟ್ಟರ ರೋಡ್ ಟ್ಯಾಕ್ಸ್ ಏನಾಗಬೇಕು? ನಾವು ಅದರಲ್ಲೇ ಓಡಾಡ್ತೀವಿ, ಸಾಕು ನಮ್ಗೆ. ಲೈಫ್ ಟ್ಯಾಕ್ಸ್ ಕಟ್ಟಿಲ್ವ? ವೆಹಿಕಲ್ ತಗೊಂಡಾಗ ಲೈಫ್ ಟ್ಯಾಕ್ಸ್ ಕಟ್ಟಿಲ್ವ? ಯಾವ ರೋಡ್ ಕಟ್ಟಿಲ್ಲ ಯಾವ್ಯಾವ ರೋಡ್ಗೆ ಅಂತ ಬರುತ್ತೆ ಸರ್? ಅದು ಯಾವ್ಯಾವ ರೋಡ್ಗೆ ಅಂತ ಬರುತ್ತಾ ಸರ್? ಕರ್ನಾಟಕದ್ದೇ ಒಂದು ರೋಡು, ಆಂಧ್ರದ್ದೇ ಒಂದು ರೋಡು, ತಮಿಳ್ನಾಡಿನ ಒಂದು ರೋಡ್ ಬರಲ್ಲ ಸರ್. ಹಳ್ಳಿ ಸೈಡ್ ಎಲ್ಲ ಯೂಸ್ ಮಾಡ್ತಿರಲ್ಲ ರೋಡ್ ಟ್ಯಾಕ್ಸ್ ಕಟ್ತೀರಾ? ಹೌದು ಸರ್, ಪ್ರತಿಯೊಂದು ಇನ್ನೇನು ಪೇ ಮಾಡಲ್ಲ. NHAI ಅಂದ್ಮೇಲೆ ಸಪರೇಟ್ ರೋಡ್ ಆಗೋದ್ಮೇಲೆ ಪೇ ಮಾಡ್ಲೇಬೇಕಾಗುತ್ತೆ ಅಣ್ಣ. NHAI ಇದು ಮುಂಚೆ ಇದು ಆಗೋದ್ಕಿಂತ ಮುಂಚೆ ಯಾವ ತರ ಇತ್ತು ಅಣ್ಣ? ಮುಂಚೆ ರೋಡ್ ಹೆಂಗಿತ್ತು? ಮುಂಚೆ ಯಾವ ತರ ಇತ್ತು? ರೋಡ್ ಹೆಂಗಿತ್ತು? ನಾವು ಕೇಳಿದ್ವಿ ಸ್ವಾಮಿ, ಕಂಪ್ಲೇಂಟ್ ರೇಸ್ ಮಾಡಿ. ಬೇಡ ಅಂದ್ರೆ ಯಾರಿಗೆ ರೇಸ್ ಮಾಡೋಣ? ನಿಮ್ಗೆ ಕೇಳಬೇಕು. ಹೌದ್ರಿ, ನಿಮ್ಗೆ ಕೇಳ್ಬೇಕು. ನೀವು ಕೆಲಸ ಮಾಡ್ತಾರೆ, ನಿಮ್ಗೆ ಕೇಳ್ಬೇಕು, ಇನ್ಯಾರಿಗೆ ಕೇಳ್ಬೇಕು? ಕರ್ಸ್ರಿ ಮತ್ತೀಗ ಅವ್ರ ನಿಲ್ಗೆ ಕರ್ಸ್ರಿ, ಇಲ್ಲಿಗೆ ಅವ್ರನ್ನ ಕರ್ಸಿ ಸ್ವಾಮಿ, ಅವ್ರನ್ನ ಮಾತಾಡ್ತೀವಿ. ಹೊರತಾಗೇನಾಯ್ತು? ಈಗ ಆಯ್ತು, ನಿನ್ನ ಹತ್ರ ಮಾತಾಡಕ್ಕಾಗಲ್ಲ ತಾನೆ, ನಾವು ಅವ್ರಿಗೆ ಕೇಳ್ತೀವಿ. ಕರ್ಸು ಅವ್ರು ಕರ್ಸಿವ್ರು ಕೈ ಎಲ್ಲ ಹೂನಪ್ಪ. ಏ ಸ್ವಾಮಿ, ಹಳ್ಳಿಗಾದ್ರೂ ಓಡಾಡ್ತೀನಿ ನಾನು, ಡೆಲ್ಲಿಗಾದ್ರೂ ಓಡಾಡ್ತೀನಿ. ನಾನ್ ಕಟ್ಟಿರೋದು ರೋಡ್ ಟ್ಯಾಕ್ಸ್. ನನಗೆ ರೋಡ್ ಬಿಡು, ಸರ್ವಿಸ್ ರೋಡ್ ಕೊಟ್ಟು ನನಗೆ. ಓನ್ ಸ್ವಾಮಿ, ಸರ್ವಿಸ್ ರೋಡ್ ಕೊಟ್ಟು ನನಗೆ. ಏನ್ ಕಂಪ್ಲೇಂಟ್ ರೈಸ್ ಮಾಡ್ಕೊಳ್ಳಿ? ಏನಂತ? ಯಾರಿಗೆ ರೈಸ್ ಮಾಡ್ಬೇಕು? ಯಾರಿಗೆ ಕೇಳ್ಬೇಕ್ರಿ? ಓನ್ಲಿ ಸ್ವಾಮಿ, ನರೇಂದ್ರ ಮೋದಿ ಕೇಳ್ಬೇಕ್ರಿ ನಾವು. ಯಾರು NHAI ಎಲ್ಲೋ ನೀವು ಮಾಡ್ಕೊಂಡು ನಾವು ಹೇಳಿದ್ವ ನಿಮಗೆ ರೋಡ್ ಮಾಡ್ರಿ ನಿಮ್ಗೆ ಅಂತ, ನೈಸ್ ರೋಡ್ ಮಾಡ್ರಿ ಅಂತ ಹೇಳಿದ್ವಿ ನಾವು. ನಮಗೆ ಸರ್ವಿಸ್ ರೋಡ್ ಕೊಡ್ರಿ, ನಮ್ಗೆ ಸರ್ವಿಸ್ ರೋಡೇ ಕೊಡಿ ನಮ್ಗೆ.
ರೇ ಸ್ವಾಮಿ, ಇದು ಕರ್ನಾಟಕದ ಪ್ರತಿಯೊಬ್ಬ ಪ್ರಜೆಯ ಪ್ರಶ್ನೆ ಇದು. ಪ್ರತಿಯೊಬ್ಬ ಪ್ರಜೆಯ ಪ್ರಶ್ನೆ ಇದು. ಓನ್ರೇ ಸ್ವಾಮಿ, ನೀನ್ ಕರ್ನಾಟಕದಾಗಿ ಒಬ್ಬ ಕನ್ನಡಿಗನಾಗಿ ನೀನ್ ಮಾತಾಡ್ತಾ ಇರೋದು ತಪ್ಪು. ಇದು ನೀನ್ ಮಾತಾಡ್ತಾ ಇರೋ ತಪ್ಪು ಗುರು. ಹೌದು, ನಾನು ಸರ್ವಿಸ್ ರಸ್ತೆ ಕಟ್ಟಿದೀನಿ, ಸರಿನಾ? ನನ್ ಗಾಡಿ ಬಿಡು ಅಷ್ಟೇನೆ. ಹೌದು, ನಿನ್ KSC ನನಗೆ ಬೇಕಾಗಿಲ್ಲ, ನಿನ್ KYCಗೆ, ಸರಿನಾ? ನನಗೆ ಸರ್ವಿಸ್ ನೋಡ್ಕೊಡು. ನಾನ್ ಕೇಳ್ತಾ ಇರೋದು ನನ್ನ ಮೂಲಭೂತ ಸೌಕರ್ಯ ನಾನು ಕೇಳ್ತಾ ಇರೋದು. ಹೌದಪ್ಪ, ನೀನು ಕೇಳಿದ ಪ್ರಶ್ನೆ ತಪ್ಪು. ನೀನು ಹಳ್ಳಿ ಓಡಾಡ್ಸ ಗಾಡಿ ಇಲ್ಲಿ ಬಂದು ನಾನು ಹೇಳಿರಲಿಲ್ಲ. ನನಗೆ ರೈಸ್ ರೋಡ್ ಕೊಡು ಅಂತ ನಾನು ಕೇಳಿಲ್ಲ ನಿನ್ನ, ಸರಿನಾ? ಯಾರಿಗೆ ನಿನಗೆ? ನೀನು ಅಧಿಕಾರಿ ತಾನೆ, ನೀನು NHA ಅಧಿಕಾರಿ ತಾನೆ. ಹೌದು, ಎಂಪ್ಲಾಯ್, ನೀನು ಉನ್ನತ ಅಧಿಕಾರಿ. ಕರಿ, ನಾವು ಕೇಳ್ತೀವಿ. ಹೌದು, ನಿನ್ ಕರಿ ನೀನು. ಹೌದು, ಮಿಡ್ ನೈಟ್ ವಿಡಿಯೋ ಮಾಡಿ